ಮಂಗಳೂರು ನಗರದ ಕಾವೂರು ಬೊಲ್ಪುಗುಡ್ಡೆ ರಸ್ತೆಯಲ್ಲಿ ಗೇಲ್ ಕಂಪನಿಯ ಪೈಪ್ಲೈನ್ ಕಾಮಗಾರಿ ನಡೆಸಿದ ಭಾಗದಲ್ಲಿ ದುರಸ್ತಿ ಮಾಡದೆ ಬಿಟ್ಟು ಹೋಗಿದ್ದ ತಾಣದಲ್ಲಿ ನಿರ್ಮಾಣವಾಗಿದ್ದಂತಹ ಹೊಂಡವನ್ನು ಸ್ಥಳೀಯ ಜನರು ನವಚೇತನ ಫ್ರೆಂಡ್ಸ್ ಸರ್ಕಲ್ ಸಹಕಾರದಲ್ಲಿ ದುರಸ್ತಿ ಮಾಡಿದರು. ಪದವಿನಂಗಡಿ ಬಳಿಯ ನವಚೇತನ ಫ್ರೆಂಡ್ಸ್ ಸರ್ಕಲ್ ಕಟ್ಟೆಯ ಬಳಿಯಿಂದ ಸುಮಾರು ಅರ್ಧ ಕಿಲೋಮೀಟರ್ ವರೆಗಿನ ರಸ್ತೆಯ ಹೊಂಡವನ್ನು ಕಾಂಕ್ರೀಟ್ ಮಿಕ್ಸರ್ ಬಳಸಿ ಮುಚ್ಚಿ ಸಂಚಾರ ಯೋಗ್ಯ ರಸ್ತೆಯನ್ನಾಗಿಸಿದರು. ಈ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿ ಗ್ಯಾಸ್ ಪೈಪ್ ಲೈನ್ ಅಳವಡಿಸಲು ರಸ್ತೆಯ ಅಗೆತದ ತಾಣದಲ್ಲಿ ನಿರ್ಮಾಣವಾಗಿದ್ದಂತಹ ಹೊಂಡ ದುರಸ್ತಿ ಮಾಡುವಂತೆ ಸಂಬಂಧಪಟ್ಟ ಪಾಲಿಕೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಗೇಲ್ ಕಂಪನಿಯ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಹಲವು ತಿಂಗಳು ಕಳೆದರೂ ಹೊಂಡ ಮುಚ್ಚಲು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಈ ದ್ವಿಚಕ್ರ ವಾಹನ ಸವಾರರು, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ವಾಹನ ಚಲಾಯಿಸುವ ಸಂದರ್ಭ ಹೊಂಡ ತಪ್ಪಿಸಲು ಹೋಗಿ ಸ್ಕಿಡ್ ಆಗಿ ಬಿದ್ದ ಅನೇಕ ಪ್ರಕರಣ ನಡೆದಿವೆ. ಸಂಬಂಧಪಟ್ಟವರ ನಿರ್ಲಕ್ಷ್ಯಕ್ಕೆ ಜನರು ರೋಸಿ ಹೋಗಿದ್ರು. ಹಾಗಾಗಿ ಇನ್ನಷ್ಟು ವಿಳಂಬ ಮಾಡಿದ್ರೆ ಅಪಾಯ ಸಂಭವಿಸಬಹುದು ಎಂಬ ನಿಟ್ಟಿನಲ್ಲಿ ಮಾಜಿ ಪಾಲಿಕೆ ಸದಸ್ಯರಾದ ದೀಪಕ್ ಪೂಜಾರಿ ಅವರ ಸಹಕಾರದಲ್ಲಿ ನಾವೇ ದುರಸ್ತಿ ಮಾಡಲು ಇಳಿದೆವು ಎಂದು ತಿಳಿಸಿದರು. ಸ್ಥಳೀಯ ನಿವಾಸಿಗಳಾದ ಭವಾನಿ ಶಂಕರ್, ನಿತಿನ್ ಶೆಟ್ಟಿ, ಜೀವನ್, ಜಯಪಾಲ್ ಶೆಟ್ಟಿ, ಸೋಮಶೇಖರ್, ಸಂದೀಪ್ ಕುಲಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಂಕ್ಲೆ ಪ್ಯಾಚ್ ವರ್ಕ್ ಕೊಡ್ಚಿ ಎಂಕ್ಲು ದಾಮ ರಂಜನ್ ಮನ್ಪುಲೆ ಅವನ್ಲ ಮನ್ಪುಲೆ ಎಂಕ್ಲ ಐಕ್ಲು ಎಂಕ್ ರೆಡಿ ಇಲ್ಲ ಅಕ್ಕಳು ಆಪುಜಿದಾಲ ಬಂದಿದೆ ಮನ್ಪುಗ ಅಂತ ಬಂದೆ ಮತ್ತೆ ಗೇಲ್ ದಕ್ಲ ಪ್ಯಾಚ್ ವರ್ಕ್ ಆತಿಜಿ